ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ನಮಸ್ಕಾರ. ಇಂದು ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಸುದ್ದಿಗಳ ವಿವರ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರದ ಬೈಕಂಪಾಡಿಯ ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರಗೊಂಡಿದ್ದಂತಹ ಸೆಂಟ್ರಲ್ ಮಾರುಕಟ್ಟೆ ವ್ಯಾಪಾರಿಗಳು ಮರಳಿ ಸೆಂಟ್ರಲ್ ಮಾರ್ಕೆಟ್ಗೆ ಮರಳುವಂತಹ ಪ್ರಯತ್ನಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತ ತಡೆಯೊಡ್ಡಿದೆ ಎನ್ನುವಂತಹ ಮಾಹಿತಿಗಳು ಇದೀಗ ತಿಳಿದು ಬರ್ತಾ ಇದೆ. ಮಾರುಕಟ್ಟೆಯನ್ನ ತೆರೆಯದಂತೆ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಾಡು ಮಾಡಲಾಗಿದೆ. ಈ ನಡುವೆ ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಡಾಕ್ಟರ್ ಸಂತೋಷ್ ಕುಮಾರ್ ಸಹಿತ ಅಧಿಕಾರಿಗಳು ವ್ಯಾಪಾರಿಗಳ ಮನವೊಲಿಕೆಯ ಪ್ರಯತ್ನಗಳನ್ನ ಮಾಡಿದ್ರು. ವ್ಯಾಪಾರಿಗಳು ಸೆಂಟ್ರಲ್ ಮಾರುಕಟ್ಟೆ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಜಮಾಯಿಸಿರುವಂತಹ ಬಗ್ಗೆ ಕೂಡ ಮಾಹಿತಿಗಳು ಈಗ ಲಭಿಸ್ತಾ ಇದೆ. ಎಲ್ಲ ಕಡೆ ಸೋಮವಾರದಿಂದ ವ್ಯಾಪಾರ ವಹಿವಾಟುಗಳು ಆರಂಭವಾಗಿರೋದ್ರಿಂದ ನಗರದ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ಇವತ್ತಿನಿಂದ ವ್ಯಾಪಾರ ಮಾಡೋದಾಗಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಂಘ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಕೊಟ್ಟಿತ್ತು. ಅದರಂತೆ ಇವತ್ತು ಬೆಳಗ್ಗೆ ಸೆಂಟ್ರಲ್ ಮಾರುಕಟ್ಟೆಗೆ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮುಸ್ತಫಾ ನೇತೃತ್ವದಲ್ಲಿ ವ್ಯಾಪಾರಸ್ಥರು ಆಗಮಿಸಿದ್ರು. ಆದರೆ ಅದಕ್ಕೂ ಮೊದಲು ಅಲ್ಲಿ ಮಾರುಕಟ್ಟೆಯನ್ನ ಪ್ರವೇಶ ಮಾಡುವಂತಹ ಎಲ್ಲಾ ಮಾರ್ಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರು ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ. ನಾವು ನಿಮ್ಮಲ್ಲಿ ಮಾಡಿ ಕಳಿಸಿ ಆಯ್ತು, ಪ್ರೆಸ್ ಮೀಟ್ ಮಾಡ್ತೀರಿ, ಮಾಡಿ ಕಳಿಸ್ತೀರಿ ಅಂತ ಹೇಳಿ ಕಳಿಸ್ತೀರಲ್ಲ. ಮತ್ತೆ ಈಗ ನಮ್ಮ ಅಂಡರಲ್ಲಿ ಬಂದಾಯ್ತಲ್ಲ, ನಾವು ಕಳಿಸಿ ಹೇಳಿ ಕಳಿಸಿ ಬಂದಾಯ್ತಲ್ಲ, ನೀವು ಅಷ್ಟೇ ಮಾಡ್ಬೇಕಲ್ಲ. ಇಲ್ಲ ಕಾರ್ಪೊರೇಷನ್ಗೆ ಯಾರಿಗಪ್ಪ ಕಾರ್ಪೊರೇಷನ್ ಅಧಿಕಾರ ಇಲ್ಲ ಅಂತ ಕಾರ್ಪೊರೇಷನ್ಗೆ ಯಾವುದೇ ಅಧಿಕಾರ ಇಲ್ಲ. ಕಾರ್ಪೊರೇಷನ್ ನಮಗೆ ಕಾರ್ಪೊರೇಷನ್ ಕೊಟ್ಟಿದ್ದಾರೆ 2021 ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಯಾರ್ಯಾರ ಹೆಸರು ಹೇಳ್ತೀರಾ ಅವ್ರ ಹೆಸರು ನಾನು ಅಲಾಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಐ ಆಮ್ ನಾಟ್ ದಟ್ ನಿಮ್ಮ ಎಕನಾಮಿ ಇನ್ಸ್ಟೆಬಿಲಿಟಿ ಆಗಬಾರ್ದು, ನಿಮ್ಮ ಎಕನಾಮಿಕ್ಕಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದನ್ನು ಸಹ ಹೇಳಿದ್ದೀನಿ. ಅಷ್ಟು ನಾನು ಇದನ್ನು ಶುಕ್ರವಾರ ಹೇಳಿದ್ದೀನಿ. ಅವ್ರು ಆಯಿತು ನಾವು ಮಾತಾಡಿ ನಾನು ಫೈನಲೈಸ್ ಮಾಡ್ತೀನಿ ಅಂತ ಹೇಳಿ. ಸಿ ಐ ಆಮ್ ನಾಟ್ ಅಗೇನ್ಸ್ಟ್ ಯುವರ್ ಮಾರ್ಕೆಟಿಂಗ್ ಪ್ರೊಸೆಸ್, ಐ ಆಮ್ ನಾಟ್ ಅಗೇನ್ಸ್ಟ್ ಯುವರ್ ಫಾರ್ ದ ವೆಂಡರ್ಸ್, ಐ ಆಮ್ ಅಗೇನ್ಸ್ಟ್ ಯು. ನಾನು ಯಾವುದೇ ಆದ್ರೂ ಅಗೇನ್ಸ್ಟ್ ಫಾರ್ ದಿಸ್ ಬಿಲ್ಡಿಂಗ್ ಅಷ್ಟೇ ಅಂತ ಹೇಳ್ತಾರೆ. ಅದು ಬಿಟ್ಟರೆ ನಾನು ಬೇರೆ ಯಾವ ಉದ್ದೇಶನೂ ಹೇಳ್ತಾ ಇಲ್ಲ. ನಿಮಗೆ ಬೇಕಾ ಇವತ್ತೇನೆ ನನ್ನ ಟೀಮ್ ಎಂಟೈರ್ ಟೀಮ್ ವಿ ಆರ್ ರೆಡಿ ವಿತ್ ದ್ಯಾಟ್. ವಿಲ್ ಗೋ, ನಿಮಗೆ ಮಾರ್ಕೆಟ್ ತೋರಿಸ್ತೀನಿ. ನೀವು ಯಾರ್ಯಾರ ಹೆಸರು ಹೇಳ್ತೀರೋ ಆ ಹೆಸರು ನಾನು ನಿಮಗೆ ಅಲಾಟ್ ಮಾಡಿ ಕೊಡ್ತೀನಿ. ನಾನು ಅಲ್ಲೇ ಅಲಾಟ್ ಮಾಡ್ತೀನಿ. ಅವರಿಗೆ ಹೇಳಿದ್ದೀನಿ, ನಿಮ್ಮ ಅಧ್ಯಕ್ಷರಿಗೆ ಅಲಾಟ್ ಮಾಡಿ ಹೆಸರು ಅಲ್ಲೇ ನೀವು ಪೇಸ್ಟ್ ಮಾಡಿ. ಬೇಕಾದ್ರೆ ನಾನು ಇದನ್ನು ಲ್ಯಾಪ್ಟಾಪ್ ತೊಗೊಂಬರ್ತೀನಿ, ನಾನು ಪ್ರಿಂಟರ್ ತೊಗೊಂಬರ್ತೀನಿ, ಅಲ್ಲೇ ನಾನು ಪ್ರಿಂಟ್ ತೆಗಿತೀನಿ. ನೀವು ಯಾರು ಹೆಸರು ಹೇಳ್ತೀರೋ ಅವ್ರು ಅಲಾಟ್ ಮಾಡ್ತಾ ಹೋಗ್ತೀನಿ. ನಾನು ಎಕ್ಸೆಪ್ಟ್ ಒಂದು ಹೇಳಿದ್ದೀನಿ, ನಿಮ್ಮಿಬ್ಬರ ಮಧ್ಯದಲ್ಲಿ ಮೂಲೆ ಅಂಗಡಿ ಬೇಕು, ನನಗೆ ಈ ಅಂಗಡಿ ಬೇಕಂದರೆ ಅಂಥವ್ರಿಗೆ ಮಾತ್ರ ಲಾಟ್ರಿ ಮಾಡ್ತೀನಿ, ಉಳಿದವ್ರಿಗೆ ಎಲ್ಲರಿಗೂ ಅಲಾಟ್ ಮಾಡ್ತೀನಿ. ಡೈಲಿ ಕಲೆಕ್ಷನ್ಸ್ ಇದ್ದಾರಲ್ವಾ, ಈವನ್ ನಾನ್ ಲೈಸೆನ್ಸ್ ಹೋಲ್ಡರ್ಸಿಗೂ ಸಹ ನಾನು ಹೇಳಿದ್ದೀನಿ, ನಿಮ್ಗೆ ಇಲ್ಲಿದೆ, ಬೆಳಿಗ್ಗೆ ಬನ್ನಿ, ಸಾಯಂಕಾಲ ಕೆಲಸ ಮಾಡ್ಕೊಂಡು ಹೋಗಿ. ಎಲ್ಲರೂ ಬರೋದು ಮಧ್ಯದಲ್ಲಿ ಇರೋರು ಅದೇ ಕೆಲಸ ಎಲ್ಲ ಮಾಡ್ತಿರೋದು. ಅಷ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ವೈ ಯು ಆರ್ ಟೇಕಿಂಗ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ನಾವು ಈ ವಿಚಾರವನ್ನೆಲ್ಲ ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಧೀಶರ ಮುಂದೆ ನೀವು ಇಟ್ಟಿದ್ದೀರಾ. ಸೊ ನೀವು ಇದ್ದ ಕಾರಣ ನೀವೇನು ಕೇಳಿದ್ದೀರಿ ಅಂತ ಹೇಳಿದರೆ, ತಾವು ಆಲ್ರೆಡಿ ಕೋರ್ಟ್ ನೀವು ಹೊರಡಿಸಿದಂತಹ ಏನು ಸೂಚನೆ ಇದೆ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯವು ಸ್ಟೇ ನೀಡಿದೆ ಸರ್. ಲೀಗಲ್ ಆಸ್ಪೆಕ್ಟ್ ನಾನು ಮಾತಾಡ್ತಾ ಇಲ್ಲ, ನಾನು ಹೇಳ್ತೀನಿ, ನಿಮಗೂ ಗೊತ್ತಿದೆ. ಒಂದೇ ನಿಮಿಷ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕೇಳಿ. ನಾನು ಸಿ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ ಲೀಗಲ್ ಆಸ್ಪೆಕ್ಟ್. ಯು ಆಲ್ಸೋ ನೋ, ಐ ಆಲ್ಸೋ ನೋ ದ ಥಿಂಗ್ಸ್. ಬಟ್ ದ ಥಿಂಗ್ ಇಸ್ ದಟ್ when the government has taken an initiative to start with a particular project and the building is not in a good for the human habitation, that is the reason. Not with the COVID, I am very clear, not with the COVID. ಇಲ್ಲ, ನಾನೇ ಹೇಳ್ತಾ ಇದ್ದೀನಿ, ಕೋವಿಡ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಇಟ್. ಸೊ ಬಿಲ್ಡಿಂಗ್ ಆ ಕಂಡೀಷನ್ದಲ್ಲಿಲ್ಲ, ನೀವು ಅದನ್ನು ಕೋಆಪ್ರೇಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನೀವು ಬನ್ನಿ ಇವತ್ತೇ, ಅಲಾಂಗ್ ವಿತ್ ಯು 2 people, ಯು ಕಮ್ ಅಲಾಂಗ್ ವಿತ್ ಅಸ್. ನಿಮಗೆ ಅಲೋಕೇಟ್
ಕೊರೋನಾಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಆರೋಗ್ಯ ಇಲಾಖೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ಇನ್ನು ಮುಂದೆ ಮಹಾರಾಷ್ಟ್ರದಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ ಇರುತ್ತೆ, ಯಾವುದೇ ರೀತಿಯಲ್ಲೂ ಸಾಂಸ್ಥಿಕ ಕ್ವಾರಂಟೈನ್ ಇರೋದಿಲ್ಲ ಎನ್ನುವಂತಹ ಮಾಹಿತಿಯನ್ನ ರಾಜ್ಯ ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಈ ಬಗ್ಗೆ ಮಾತನಾಡಿರುವಂತಹ ಸಚಿವ ಶ್ರೀರಾಮುಲು ಅವರು ಇನ್ನು ಮುಂದೆ ಮಹಾರಾಷ್ಟ್ರದಿಂದ ಬಂದವರಿಗೆ ಹೋಮ್ ಕ್ವಾರಂಟೈನ್ ವ್ಯವಸ್ಥೆ ಇರೋದಿಲ್ಲ, ಹೋಮ್ ಕ್ವಾರಂಟೈನ್ ನ ವ್ಯವಸ್ಥೆಯನ್ನೇ ಮಾಡಲಾಗುತ್ತೆ, ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಾಂಸ್ಥಿಕ ಅಥವಾ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ನ ವ್ಯವಸ್ಥೆ ಇರೋದಿಲ್ಲ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಮಹಾರಾಷ್ಟ್ರದಿಂದ ಯಾರಾದರೂ ವ್ಯಕ್ತಿಗಳು ಆಗಮಿಸಿದ್ರೆ ಅವರ ಮನೆಯನ್ನ ನಾವು ಸೀಲ್ ಡೌನ್ ಮಾಡ್ತೇವೆ. ಸೀಲ್ ಡೌನ್ ಮಾಡಿದ ಬಳಿಕ ಆ ವ್ಯಕ್ತಿ ಬಂದಿರುವಂತಹ ವ್ಯಕ್ತಿ ಮನೆಯಲ್ಲೇ ಇರಬೇಕು. ಇನ್ ಕೇಸ್ ಮನೆಯಿಂದ ಏನಾದರೂ ಹೊರಗಡೆ ಬಂದ್ರೆ ಕೇಸ್ ಹಾಕುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಎನ್ನುವಂತಹ ವಿಚಾರವನ್ನ ಹೇಳಿದ್ರು. ರಾಜ್ಯ ಮಟ್ಟದಲ್ಲಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸಂಪೂರ್ಣವಾದ ಅಧಿಕಾರವನ್ನ ಕೊಡಲಾಗಿದೆ. ಸೀಲ್ ಡೌನ್ ಮನೆಯಲ್ಲಿ ಇದ್ದವರು ಹೊರಗಡೆ ಬಂದ್ರೆ ಕೇಸ್ ಹಾಕ್ತೇವೆ. ಈ ಬಗ್ಗೆ ನಿಗಾ ವಹಿಸೋದಿಕ್ಕೆ ಪೊಲೀಸರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು, ಅವರನ್ನ ನೇಮಕ ಮಾಡಿ ಈ ಬಗ್ಗೆ ನಿಗಾ ವಹಿಸುವಂತಹ ಕೆಲಸಗಳನ್ನ ಕೂಡ ಮಾಡಲಾಗುತ್ತೆ. ಅದರ ಜೊತೆಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಯಾರಿದ್ದಾರೋ ಈಗಾಗಲೇ ಏನು ಸರ್ವೆ ಮುಂತಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ಈ ಒಂದು ನಿಗಾ ಇರಿಸುವಂತಹ ಒಂದು ಪ್ರಕ್ರಿಯೆಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಎಲ್ಲರೂ ಕೂಡ ಒಂದು ಹದ್ದಿನ ಕಣ್ಣನ್ನ ಇಡ್ತಾರೆ. ಆ ಮೂಲಕ ಮಹಾರಾಷ್ಟ್ರದಿಂದ ಬಂದ ವ್ಯಕ್ತಿಗಳ ಬಗ್ಗೆ ನಿಗಾ ವಹಿಸುವಂತಹ ಪ್ರಕ್ರಿಯೆಯನ್ನ ಇಲ್ಲಿ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಅದರ ಜೊತೆಗೆ ಇನ್ ಕೇಸ್ ಅಂತಹ ಬಂದಿದ್ದಂತಹ ವ್ಯಕ್ತಿಗಳು ಮನೆಯಿಂದ ಹೊರಗಡೆ ಬಂದ್ರೆ ಅಂತಹವರ ಬಗ್ಗೆ ಅಕ್ಕಪಕ್ಕದ ಮನೆಯವರು ಮಾಹಿತಿಯನ್ನ ಕೊಡಬೇಕು. ತುಂಬಾ ಬಡವರಿದ್ರೆ ದೇವಸ್ಥಾನದ ಮೂಲಕ ಇಂತಹ ಮನೆಗಳಿಗೆ ಕಿಟ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಇನ್ನು ರೋಗ ಲಕ್ಷಣಗಳು ಕಂಡು ಬಂದ್ರೆ ನಾವು ಕೊರೋನಾ ಟೆಸ್ಟ್ ಅನ್ನ ಮಾಡ್ತೇವೆ. ಒಂದು ಅಪಾರ್ಟ್ಮೆಂಟ್ ಅನ್ನೇ ಸೀಲ್ ಡೌನ್ ಮಾಡುವಂತಹ ಪ್ರಕ್ರಿಯೆಗಳಾಗಲ್ಲ. ಒಂದು ಮನೆಯನ್ನ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಂತಹ ವ್ಯಕ್ತಿಗಳು ಇರುವಂತಹ ಮನೆಯನ್ನ ಮಾತ್ರ ಸೀಲ್ ಡೌನ್ ಮಾಡಲಾಗುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಉಡುಪಿಯಲ್ಲಿ ರಾಜ್ಯ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಆ ಸಂಪೂರ್ಣವಾದಂಥ ಆದೇಶ ಕೊಟ್ಟಂಥ ಟೈಮಲ್ಲಿ ಭಾಳ ಮಂದಿ ನಮಗೆ ಸುಮಾರಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಏನು 905, 910 ಕೇಸಸ್ಗಳೆಲ್ಲ ಕೂಡ ಮಹಾರಾಷ್ಟ್ರದಿಂದ ಬಂದಂಥವ್ರು ಜಾಸ್ತಿ ಇದ್ದಾರೆ. ಅವನ್ನೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ 14 ದಿನಗಳ ಕಾಲ ಕಡ್ಡಾಯವಾಗಿ ಮಾಡಲೇಬೇಕು. ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಹೋಮ್ ಕ್ವಾರಂಟೈನ್ ಮಾಡೋದ್ರ ಜೊತೆಲಿ ಅವ್ರ ಮನೆಯೆಲ್ಲ ಕೂಡ ಸೀಲ್ ಡೌನ್, ಆ ಸೀಲ್ ಡೌನ್ ಮಾಡೋದ್ರ ಜೊತೆಲಿ ಆಕಸ್ಮಿಕವಾಗಿ ಸೀಲ್ ಡೌನದಲ್ಲಿದ್ದಂಥವ್ರು ಹೋಮ್ ಕ್ವಾರಂಟೈನ್ ಇದ್ದಂಥವ್ರು ಹೊರಗಡೆ ಬಂದರೆ ಅವ್ರ ಮೇಲೆ ಕೇಸ್ ಹಾಕಂಥ ಒಂದು ನಿರ್ಧಾರವನ್ನು ಕೂಡ ಇವತ್ತು ತೊಗೊಂಡಿದ್ವಿ. ಇನ್ನು ಮುಂದೆ ಯಾರು ಕೂಡ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಮಾನಿಟರ್ ಮಾಡ್ತಿರ್ತೀವಿ. ಪೊಲೀಸ್ ಕೂಡ ಮಾನಿಟರ್ ಮಾಡ್ತಿರ್ತಾರೆ, ಹೋಮ್ ಗಾರ್ಡ್ಸ್ ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಮಾನಿಟರ್ ಮಾಡ್ತಾರೆ. ಅಕಸ್ಮಿತವಾಗಿ ಮನೆಯಲ್ಲಿ ಒಂದು ಉದಾಹರಣೆಯಾಗಿ 4 ಅಂತಸ್ತು ಮನೆ ಇದೆ ಅಂದರೆ ಅವರು ಯಾವುದೊಂದು ಬ್ಲಾಕಲ್ಲಿ ಇದ್ದರೆ ಅವ್ರ ಮನೆಗೆ ಇವತ್ತು ಹೋಮ್ ಕ್ವಾರಂಟೈನ್ ಇದ್ದಂತೇಳಿ ಸೀಲ್ ಮಾಡಿ ಪಕ್ಕದ ಮನೆಯವರಿಗೆಲ್ಲರೂ ಕೂಡ ಇಂಟಿಮೇಷನ್ ಕೊಡ್ತೀವಿ. ಅವಶ್ಯಕತೆ ಆಹಾರ ಕಿಟ್ ಕೊಡ್ತೀವಿ. ಅವರು ಅಕಸ್ಮಿತವಾಗಿ ತುಂಬ ಬಡವರಿದ್ದರೆ, ಯಾರನ್ನ ತುಂಬ ಬಡವರಿದ್ದರೆ ಆಲ್ರೆಡಿ ನಮ್ಮ ಮುಜರಾಯಿ ಮಂತ್ರಿಗಳಾದಂಥ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ ಶಾಸಕರೆಲ್ಲರೂ ಒಮ್ಮತ ತೀರ್ಮಾನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಲಿ ಯಾರನ್ನು ಬಡವರಿದ್ದರೆ ಕೂಡ ಎಂಡೋನ್ಮೆಂಟ್ ಡಿಪಾರ್ಟ್ಮೆಂಟ್ ಇದ್ದ ದೇವಸ್ಥಾನಗಳಿಂದ ಅವ್ರಿಗೆ ಕಿಟ್ ಕೊಡಿಸಿ ಅವ್ರಿಗೆ ಯಾವುದೇ ರೀತಿಯ ಆಹಾರದ ತೊಂದರೆ ಆಗದಂತ ನೋಡ್ಕೋಬೇಕನ್ನೋದು ಸರ್ಕಾರ ನಿರ್ಧಾರ. ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದ್ದೇವೆ. ಆ ಸಂಪೂರ್ಣವಾದಂಥ ಆದೇಶ ಕೊಟ್ಟಂಥ ಟೈಮಲ್ಲಿ ಭಾಳ ಮಂದಿ ನಮಗೆ ಸುಮಾರಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಏನು 905, 910 ಕೇಸಸ್ಗಳೆಲ್ಲ ಕೂಡ ಮಹಾರಾಷ್ಟ್ರದಿಂದ ಬಂದಂಥವ್ರು ಜಾಸ್ತಿ ಇದ್ದಾರೆ. ಅವನ್ನೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ 14 ದಿನಗಳ ಕಾಲ ಕಡ್ಡಾಯವಾಗಿ ಮಾಡಲೇಬೇಕು. ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಹೋಮ್ ಕ್ವಾರಂಟೈನ್ ಮಾಡೋದ್ರ ಜೊತೆಲಿ ಅವ್ರ ಮನೆಯೆಲ್ಲ ಕೂಡ ಸೀಲ್ ಡೌನ್, ಆ ಸೀಲ್ ಡೌನ್ ಮಾಡೋದ್ರ ಜೊತೆಲಿ ಆಕಸ್ಮಿಕವಾಗಿ ಸೀಲ್ ಡೌನದಲ್ಲಿದ್ದಂಥವ್ರು ಹೋಮ್ ಕ್ವಾರಂಟೈನ್ ಇದ್ದಂಥವ್ರು ಹೊರಗಡೆ ಬಂದರೆ ಅವ್ರ ಮೇಲೆ ಕೇಸ್ ಹಾಕಂಥ ಒಂದು ನಿರ್ಧಾರವನ್ನು ಕೂಡ ಇವತ್ತು ತೊಗೊಂಡಿದ್ವಿ. ಇನ್ನು ಮುಂದೆ ಯಾರು ಕೂಡ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ಮಾನಿಟರ್ ಮಾಡ್ತಿರ್ತೀವಿ. ಪೊಲೀಸ್ ಕೂಡ ಮಾನಿಟರ್ ಮಾಡ್ತಿರ್ತಾರೆ, ಹೋಮ್ ಗಾರ್ಡ್ಸ್ ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕೂಡ ಮಾನಿಟರ್ ಮಾಡ್ತಾರೆ. ಅಕಸ್ಮಿತವಾಗಿ ಅವ್ರ ಮನೆಯಲ್ಲಿ ಒಂದು ಉದಾಹರಣೆಯಾಗಿ 4 ಅಂತಸ್ತು ಮನೆ ಇದೆ ಅಂದರೆ ಅವರು ಯಾವುದೊಂದು ಬ್ಲಾಕಲ್ಲಿ ಇದ್ದರೆ ಅವ್ರ ಮನೆಗೆ ಇವತ್ತು ಹೋಮ್ ಕ್ವಾರಂಟೈನ್ ಇದ್ದಂತೇಳಿ ಸೀಲ್ ಮಾಡಿ
ರಾಯಚೂರಿನಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಗರ್ಭಿಣಿಗೆ ಗರ್ಭಪಾತ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ. ಈ ಬಗ್ಗೆ ರಾಯಚೂರು ಜಿಲ್ಲಾಡಳಿತ ಮತ್ತು ರಾಯಚೂರಿನ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆಗೆ ನಾನು ಮಾತನಾಡಿದ್ದೇನೆ. ತಡವಾಗಿ ಚಿಕಿತ್ಸೆ ನೀಡಿದಂತಹ ವೈದ್ಯರನ್ನ ತಕ್ಷಣವೇ ಸಸ್ಪೆಂಡ್ ಮಾಡೋದಿಕ್ಕೆ ಆದೇಶವನ್ನ ಕೊಟ್ಟಿದ್ದೇನೆ. ಆಕೆಗೆ ಕೋವಿಡ್ ಬಂದಿರ್ಲಿ ಬಾರದೇ ಇರ್ಲಿ ಅದು ಪ್ರಶ್ನೆ ಅಲ್ಲ. ಇಲ್ಲಿ ಚಿಕಿತ್ಸೆಯನ್ನ ಮೊದಲು ಕೊಡಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ. ಇದಕ್ಕಾಗಿ ಲೇಟ್ ಟ್ರೀಟ್ಮೆಂಟ್ ಮಾಡಿರುವಂತದ್ದು ದೊಡ್ಡ ತಪ್ಪು. ಮುಂದಕ್ಕೆ ಈ ರೀತಿಯ ಘಟನೆಗಳಾಗಬಾರದು, ಮುಂದಕ್ಕೆ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಎನ್ನುವಂತಹ ಉದ್ದೇಶಕ್ಕಾಗಿ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ಹೆಚ್ಚಾಗುವಂತಹ ಚಾನ್ಸಸ್ ಬಹಳಷ್ಟಿದೆ. ಯಾಕಂತ ಹೇಳಿದ್ರೆ ಈಗ ಏನೇ ಒಂದು ಆರೋಗ್ಯ ಸಂಬಂಧಿ ಸಮಸ್ಯೆಯನ್ನ ಇಟ್ಟುಕೊಂಡು ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೊದಲಿಗೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡು ಬನ್ನಿ ಅನ್ನುವಂತಹ ವಿಚಾರವನ್ನ ಹೇಳುವಂತದ್ದು. ಅದಕ್ಕೋಸ್ಕರ ರೋಗಿಗಳು ಸಂಕಷ್ಟ ಪಡುವಂತಹ ಪರಿಸ್ಥಿತಿಗಳು ಉದ್ಭವವಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಬಗ್ಗೆ ರಿಪೋರ್ಟ್ಗಳು ಕೂಡ ಬರ್ತಾ ಇದೆ. ಸೊ ಮುಂದಕ್ಕೆ ಇಂತಹ ಪ್ರಕರಣಗಳಾಗಬಾರದು. ಅವರಿಗೆ ಯಾವ ಚಿಕಿತ್ಸೆ ಅಗತ್ಯ ಇದೆಯೋ ಅದನ್ನ ಮೊದಲಿಗೆ ಕೊಡುವಂತಹ ಕೆಲಸಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ಮುಂದಕ್ಕೆ ಇಂತಹ ಪ್ರಕರಣಗಳು ನಡೆಯದ ಹಾಗೆ ರಾಯಚೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯಾಧಿಕಾರಿಯನ್ನ ಸಸ್ಪೆಂಡ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎನ್ನುವಂತಹ ವಿಚಾರವನ್ನ ಶ್ರೀರಾಮುಲು ಅವರು ಹೇಳಿದ್ದಾರೆ. ಸುದ್ದಿ ಮುಟ್ಟಿದ ತಕ್ಷಣ ನಾನು ಆಲ್ರೆಡಿ ತಕ್ಷಣವೇ ಅಲ್ಲಿ DHO ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕೂಡ ಮಾತಾಡಿದಂಥ ಟೈಮಲ್ಲಿ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಆಗ ಹೆಣ್ಮಗಳು ಪ್ರೆಗ್ನೆಂಟ್ ಆಗಿತ್ತು. ಆ ಪ್ರೆಗ್ನೆಂಟ್ ಆದಂಥ ಟೈಮಲ್ಲಿ ಕೋವಿಡ್ ಬಂದಿರೋ ಕಾರಣ ಟ್ರೀಟ್ಮೆಂಟ್ ಕೊಡೋಂಥ ವಿಚಾರದಲ್ಲಿ ಲೇಟ್ ಆಗಿದೆ. ಅದಕ್ಕೋಸ್ಕರವಾಗಿ ಅಬಾರ್ಷನ್ ಆಗಿದೆ ಅಂತೇಳಿ ಸುದ್ದಿ ಬಂದ ತಕ್ಷಣ ಅಲ್ಲಿ ಲೇಟಾಗಿ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟ್ರನ್ನ ತಕ್ಷಣ ಈ ಕ್ಷಣದಿಂದ ಅವ್ರನ್ನ ಸಸ್ಪೆಂಡ್ ಮಾಡಬೇಕನ್ನೋಂಥ ತೀರ್ಮಾನವನ್ನು ಕೂಡ ನಾನು ತೊಗೊಂಡಿದ್ದೆ. ಸರ್ ಕೋವಿಡ್ ಬಂದದಕ್ಕೆ ಅವರು ಹಿಂಜರಿದ್ರ ಅಲ್ಲ, ಆಕಸ್ಮಿಕವಾಗಿ ನನಗೆ ಆಲ್ರೆಡಿ ರಿಪೋರ್ಟನ್ನು ವರದಿ ಕೊಡಬೇಕಂದ್ರೆ ಡೈರೆಕ್ಟ್ರಿಗೆ ಹೇಳಿದ್ದೀನಿ. ನನಗೆ ಮಾಧ್ಯಮಗಳಲ್ಲಿ ನೋಡಿದಂಥ ಟೈಮಲ್ಲಿ ಲೇಟ್ ಟ್ರೀಟ್ಮೆಂಟ್ ಮಾಡಿದ್ಕೋಸ್ಕರ ಅಲ್ಲಿ ಕೋವಿಡ್ ಬಂದಿರಲಿ ಮರಳಿದ್ದು ಹೋಗಲಿ ಅದ್ರ ಪ್ರಶ್ನೆ ಅಲ್ಲ. ನನಗೆ ಲೇಟ್ ಟ್ರೀಟ್ಮೆಂಟ್ ಯಾಕೆ ಅನ್ಕೊಟ್ಟು ಇವತ್ತು ಅಬಾರ್ಷನ್ ಆಗಿದ್ದಾಳೆ ಆ ಹೆಣ್ಮಗಳು. ಎಂಥ ಪರಿಸ್ಥಿತಿಗಳು ಈ ರೀತಿ ಮುಂದುವರಿಬಾರ್ದು, ಇದು ಮರಳು ಕಳಿಸಬಾರ್ದು ಅನ್ನೋಂಥ ಕಾರಣದಿಂದ ತಕ್ಷಣ ಅವನು ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕನ್ನೋ ತೀರ್ಮಾನ ತೊಗೊಂಡಿದ್ದೆ. ಮಾಧ್ಯಮದಲ್ಲಿ ಬಂದ ನಂತರ ನನಗೆ ಸುದ್ದಿ ಮುಟ್ಟಿದ ತಕ್ಷಣ ನಾನು ಆಲ್ರೆಡಿ ತಕ್ಷಣವೇ ಅಲ್ಲಿ DHO ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕೂಡ ಮಾತಾಡಿದಂಥ ಟೈಮಲ್ಲಿ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಆಗ ಹೆಣ್ಮಗಳು ಪ್ರೆಗ್ನೆಂಟ್ ಆಗಿತ್ತು. ಆ ಪ್ರೆಗ್ನೆಂಟ್ ಆದಂಥ ಟೈಮಲ್ಲಿ ಕೋವಿಡ್ ಬಂದಿರೋ ಕಾರಣ ಟ್ರೀಟ್ಮೆಂಟ್ ಕೊಡೋಂಥ ವಿಚಾರದಲ್ಲಿ ಲೇಟ್ ಆಗಿದೆ. ಅದಕ್ಕೋಸ್ಕರವಾಗಿ ಅಬಾರ್ಷನ್ ಆಗಿದೆ ಅಂತೇಳಿ ಸುದ್ದಿ ಬಂದ ತಕ್ಷಣ ಅಲ್ಲಿ ಲೇಟಾಗಿ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟ್ರನ್ನ ತಕ್ಷಣ ಈ ಕ್ಷಣದಿಂದ ಅವ್ರನ್ನ ಸಸ್ಪೆಂಡ್ ಮಾಡಬೇಕನ್ನೋಂಥ ತೀರ್ಮಾನವನ್ನು ಕೂಡ ನಾನು ತೊಗೊಂಡಿದ್ದೆ. ಸರ್ ಕೋವಿಡ್ ಬಂದದಕ್ಕೆ ಅವರು ಹಿಂಜರಿದ್ರ ಅಲ್ಲ, ಆಕಸ್ಮಿಕವಾಗಿ ನನಗೆ ಆಲ್ರೆಡಿ ರಿಪೋರ್ಟನ್ನು ವರದಿ ಕೊಡಬೇಕಂದ್ರೆ ಡೈರೆಕ್ಟ್ರಿಗೆ ಹೇಳಿದ್ದೀನಿ. ನನಗೆ ಮಾಧ್ಯಮಗಳಲ್ಲಿ ನೋಡಿದಂಥ ಟೈಮಲ್ಲಿ ಲೇಟ್ ಟ್ರೀಟ್ಮೆಂಟ್ ಮಾಡಿದ್ಕೋಸ್ಕರ ಅಲ್ಲಿ ಕೋವಿಡ್ ಬಂದಿರಲಿ ಮರಳಿದ್ದು ಹೋಗಲಿ ಅದ್ರ ಪ್ರಶ್ನೆ ಅಲ್ಲ. ನನಗೆ ಲೇಟ್ ಟ್ರೀಟ್ಮೆಂಟ್ ಯಾಕೆ ಅನ್ಕೊಟ್ಟು ಇವತ್ತು ಅಬಾರ್ಷನ್ ಆಗಿದ್ದಾಳೆ ಆ ಹೆಣ್ಮಗಳು. ಎಂಥ ಪರಿಸ್ಥಿತಿಗಳು ಈ ರೀತಿ ಮುಂದುವರಿಬಾರ್ದು. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳಿದೆ. ಮುಂದಿನ ಸ್ಥಿತಿಗತಿಗಳು ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಯಾರ ಮುಂದೆ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಒಂದು ಮಾತುಗಳನ್ನ ಹೇಳಿದ್ದಾರೆ. LKG ಮತ್ತು UKG ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಒಳಿತಲ್ಲ,
ಪ್ರಾಥಮಿಕ ಮಕ್ಕಳಿಗೂ ಕೂಡ ಆನ್ಲೈನ್ ಶಿಕ್ಷಣ ಒಳಿತಾಗೋದಿಲ್ಲ. ಇದರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ, ಮಾತ್ರ ಅಲ್ಲ ಶಿಕ್ಷಕರ ಮತ್ತು ಪೋಷಕರ ಮೇಲೆ ಒತ್ತಡ ಉಂಟಾಗುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಶಿಕ್ಷಣ ಸಚಿವರು ಉಡುಪಿಯಲ್ಲಿ ಕೊಟ್ಟಿದ್ದಾರೆ. ಏನು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗಳನ್ನ ಮಾಡುವಂತ ಬಗ್ಗೆ ವ್ಯಾಪಕವಾಗಿ ರಾಜ್ಯಾದ್ಯಂತ ಚರ್ಚೆಗಳು ನಡೀತಾ ಇದೆ. ಒಂದು ಕಡೆಯಿಂದ ಪೂರಕ ಪ್ರಯತ್ನಗಳು ಕೂಡ ಆರಂಭಗೊಂಡಿದೆ. ಈ ನಡುವೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಈ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗಾಗಲೇ ಪೋಷಕರು, ಶಿಕ್ಷಕರು ಮತ್ತು ತಜ್ಞರ ಜೊತೆಗೆ ಒಂದು ಸಭೆಯನ್ನ ಕರೆಯಲಾಗಿತ್ತು. ನಿನ್ನೆ ಆಗಿರುವಂತಹ ಒಂದು ಸಭೆ ಏನಿದೆ ಅದು ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಸಭೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಸಭೆಯಲ್ಲಿ ನಿಮಾನ್ಸ್ನ ವೈದ್ಯಾಧಿಕಾರಿಗಳು ಕೂಡ ಇರ್ತಾರೆ. ಮಕ್ಕಳ ತಜ್ಞರು ಅಂದ್ರೆ ಮಕ್ಕಳ ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋದಿಕ್ಕೆ ಸೈಕಾಲಜಿಸ್ಟ್ ಕೂಡ ಇರ್ತಾರೆ. ನಾಳೆ ಮತ್ತೊಮ್ಮೆ ವಿಸ್ತೃತವಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಆರೋಗ್ಯಕರ ಅಲ್ಲ. ಆನ್ಲೈನ್ ಶಿಕ್ಷಣ ಕೊಡುವಂತಹ ವಿಚಾರ ಏನಿದೆ ಅದು ಹಣ ಮಾಡುವಂತಹ ದಾರಿ ಕೂಡ ಆಗಬಾರದು ಅನ್ನುವಂತಹ ಮಾತುಗಳನ್ನ. ಅದರ ಜೊತೆಗೆ ತಮಿಳುನಾಡಿನಲ್ಲಿ ಈಗ SSLC ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ಅಲ್ಲಿ ಸೂಕ್ತವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳಿಗೆ ಸುರಕ್ಷತೆಯನ್ನ ಒದಗಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಪರೀಕ್ಷೆಯನ್ನ ರದ್ದು ಮಾಡುವಂತ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಆದ್ರೆ ನಾವು ಅವರನ್ನ ಫಾಲೋ ಮಾಡೋದಿಕ್ಕಾಗೋದಿಲ್ಲ, ನಾವು ಬಹಳಷ್ಟು ಮುಂದೆ ಹೋಗಿದ್ದೇವೆ ಎನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಅಂದ್ರೆ ಮಕ್ಕಳ ಹಿತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಮ್ಮನ್ನ ಫಾಲೋ ಮಾಡಬೇಕು, ನಾವು ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಈ ಬಗ್ಗೆ ಕೇಂದ್ರ ಸಚಿವಾಲಯದ ಜೊತೆಗೂ ಕೂಡ ಚರ್ಚೆಗಳಾಗಿದೆ. ಮಾನವ ಸಂಪನ್ಮೂಲದ ಬಗ್ಗೆಗೂ ಕೂಡ ನಾವು ಮಾತುಕತೆಯನ್ನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನ ಸೃಷ್ಟಿಸೋದು ಬೇಡ, ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಗೊಂದಲ ಹುಟ್ಟಿಸುವಂತಹ ಕೆಲಸಗಳು ಆಗೋದು ಬೇಡ ಅನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಕೇಳಿ ಈ ಪರೀಕ್ಷೆ ನಡೀಲಿಕ್ಕೆ ತಮ್ಮ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಜೊತೆಗೆ ನಾವು ಈ ಪರೀಕ್ಷೆ ನಡೆಸಲಿಕ್ಕೆ ಏನೇನು ಮುನ್ನೆಚ್ಚರಿಕೆ ನಾವು ತಗೋತೀವಿ ಅಂತ ಕೂಡ ಕೇಳಿದ್ರು. ಬಹಳ ಡೀಟೇಲ್ ಆಗಿ ನಾವು ಏನೇನು ಕ್ರಮ ತಗೊಂತೀವಿ ಅನ್ನೋದನ್ನ ಹೈಕೋರ್ಟ್ಗೆ ನಾವು ನೀಡಿದ್ದೀವಿ. ಸೊ ಈ ಪರೀಕ್ಷೆನಲ್ಲಿ 2 ವಿಚಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಮೊದಲನೇದು ಮಕ್ಕಳ ಸುರಕ್ಷತೆ, ಎರಡನೇದು ಮಕ್ಕಳ ಆತ್ಮವಿಶ್ವಾಸ. ಈ ಎರಡಕ್ಕೂ ಕೂಡ ವಿಶೇಷ ಗಮನ ಇಟ್ಟು ಅಗತ್ಯ ಇರುವ ಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ. ಮತ್ತೆ ನಾವೇನು ಸುರಕ್ಷತೆ ಕ್ರಮನ ತಗೊಳ್ತೀವಿ ಅಂತ ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೈಕೋರ್ಟ್ಗೆ ಕೊಟ್ಟಿದ್ದೀವಿ. ಅವರು ಸಂಪೂರ್ಣವಾಗಿ ನೋಡಿ ಅದಕ್ಕೆ ಸಮ್ಮತಿ ಕೊಟ್ಟು ಇನ್ನೊಂದು ಅವರು ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪರೀಕ್ಷಾ ಕೇಂದ್ರಗಳ ಕೊಠಡಿಗಳ ಸಂಖ್ಯೆ ನಾವು ಜಾಸ್ತಿ ಮಾಡಿದ್ದೀವಿ. ಸಾಮಾನ್ಯವಾಗಿ ಒಂದು ಕೊಠಡಿಯಲ್ಲಿ 24 ಜನ ಕೂಡಿಸ್ತಾ ಇದ್ವು. ಈಗ 18 ಜನ ಕೂಡಿಸ್ತೀವಿ. ಕೊಠಡಿ ತುಂಬಾ ದೊಡ್ಡದಿದ್ರೆ 20 ಜನ ಕೂಡಿಸ್ತೀವಿ. ಸೊ ಪ್ರತಿ ಮಗುವಿನ ನಡುವೆ ಕನಿಷ್ಠ 3.5 ಅಡಿ ಅಂತರ, 2 ಡೆಸ್ಕ್ಗಳ ನಡುವೆ ಕನಿಷ್ಠ 3.5 ಅಡಿ ಅಂತರ, ಮತ್ತೆ ಪ್ರತಿ ಮಗು ಮಾಸ್ಕ್ ಹಾಕೊಂಡು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯವರು ನಾವು ಬಹಳ ಮುಂದೆ ಹೋಗಿದ್ದೀವಿ. ತಮಿಳುನಾಡು ನಮ್ಮನ್ನ ಫಾಲೋ ಮಾಡಬೇಕಾಗಿತ್ತು, ನಾವು ಅವ್ರನ್ನ ಫಾಲೋ ಮಾಡ್ತೀವಿ.
ಎಸ್, ರಾಜ್ಯಾದ್ಯಂತ ದೇವಾಲಯಗಳು ಓಪನ್ ಆಗಿದೆ. ಈ ಪೈಕಿ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕ್ಷೇತ್ರ ಕೂಡ ಈಗಾಗಲೇ ಭಕ್ತರ ಅವಕಾಶಕ್ಕಾಗಿ, ಭಕ್ತರ ದರ್ಶನಕ್ಕಾಗಿ ತೆರೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು. ಕುಟುಂಬ ಸಮೇತರಾಗಿ ಕ್ಷೇತ್ರಕ್ಕೆ ಭೇಟಿ ನೀಡಿದಂತಹ ಕುಮಾರ್ ಬಂಗಾರಪ್ಪ ಅವರು ದೇವರ ದರ್ಶನವನ್ನ ಪಡೆದು, ಮಂಜುನಾಥನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಇವರಿಗೆ ಅವರ ಪತ್ನಿ, ಮಗ ಮತ್ತು ಮಗಳು ಸಾಥ್ ನೀಡಿದ್ರು. ಅದೇ ರೀತಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಕೂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಮಂಜುನಾಥನ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಇವರಿಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ ಅವರು ಸಾಥನ್ನ ಕೊಟ್ಟರು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಬೊಮ್ಮಾಯಿ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ದೇವಾಲಯಕ್ಕೆ ಬಂದು ಮಂಜುನಾಥನ ದರ್ಶನವನ್ನ ಪಡೆದ ಬಳಿಕ ಹೆಗ್ಗಡೆಯವರನ್ನ ಭೇಟಿ ಮಾಡಿ ಪರಿಸ್ಥಿತಿಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್.